ಆಕೆ ನಾರಿ ಸಿಂಹವಾಹಿನಿಗೆ ಬರ್ತಾ ಇದ್ದಾರೆ. ಉತ್ತಮ ವ್ರತವನ್ನೇರಿ ಕೇಸರಿಯನ್ನು ಏರುತ್ತಾ ಈ ಕಡೆ ಬರ್ತಾ ಇದ್ದಿ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನವರಾದ ಈ ರೀತಿಯಾಗಿ ಗಟ್ಟಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವೋದ್ದೇಶ ಏನಿದೆ? ನನಗೆ ಕರ್ಮಂಗಂತಹ ಸಾಮಾನ್ಯದವರು ಜಾತ ಸ್ವಾಧೀನಂಬುದಾಗಿ ಭಾವಿಸಿಕೊಂಡೆಯಾ? ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯಾ? 3 ಲೋಕವನ್ನು ಸ್ವಾಧೀನಪಡಿಸಿದೆಯಾ? ಸಜ್ಜನರನ್ನು ಪಡೆಯುವುದಕ್ಕೆ ಬೇಕಾಗಿ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಬಂದಿದ್ದೇನೆ.
ಏನಾಗಬೇಕು? ಸಾರಿ ಹೇಳುತ್ತಾ ಇದ್ದೇನೆ. ಹೌದು. ಸುರ ಸಂಪದವನ್ನು ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. ಶರಣಾಗುದಿಲ್ಲ. ಬಂದೆ ಬಂದೆ. ಅದಕ್ಕೆ ವಾಸ ಅಂತಾರೆ. ಸರಿ ಆಯ್ತು, ಕೆಲಸ ಎದುರಿಸಿ ಕೆಲಸವನ್ನು ಕಳಿಸು. ಕಳುಹಿಸಿ. ಮೂರು ಲೋಕಾಧೀಶನಾಗಿದ್ದೇನೆ. ಹಾ. ಸಿಂಹಾಸನವನ್ನು ಏರುವಾಗ ಉಸಿರೆತ್ತುವ ಜಾಗ್ರತೆ. ಬಿಚ್ಚಿದ ಜಾಗ್ರತೆ. ಒಪ್ಪಿದ ಕೋಣವೇ ಸಾಮಾನ್ಯ ಹಳೆಂಬುದಾಗಿ ಭಾವಿಸಿಕೊಂಡು ತ್ರಿಮೂರ್ತಿಗಳ ಶಕ್ತಿ ಅಯೋನಿಜ ಅಷ್ಟಭುಜ ನಿನ್ನ ಪಾಲಿಗೆ ಪ್ರತ್ಯಪ್ಪ.
अष्टाभुजानी महिषस्य वर्धिनीं शशाङ्कचक्र शरशूलधारिणीं ताम्रव्यरूपीं सहजातवेदसीं दुर्गां सदा शरणमहं प्रपद्ये प्रसन्नळागम्म ಸುರಪ್ಪ ಮಹಿಷ ಮತ್ತು ಆತನ ಅನುಚರರಾದ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧರಿಸಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು ಮತ್ತೆ ಇರುವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿ 10ನೇ ದಿನವಾದ ಇಂದಿನ ದಿನವನ್ನು ವಿಜಯ ದಶಮಿ ಎಂಬುದಾಗಿ 3 ಲೋಕಗಳನ್ನು ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತಾರೆ. ದೇವೇಂದ್ರ, ಇನ್ನು ಮುಂದಕ್ಕೆ ದುಷ್ಟರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದೇವಲೋಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳುತ್ತಾ ಬಾರಯ್ಯ. ಅನುಗ್ರಹ ಪ್ರಸಾದ ಎಂಬ ಹಾಗೆ ಸ್ವೀಕರಿಸಿ ನಾಟವನ್ನು ಆಳುತ್ತಿರುವಂತಹ ವೇಳೆಯಲ್ಲಿ ಮುಂದೆ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು. ಹಿನಗಿರಿಯಲ್ಲಿ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಳಿ ಕಷ್ಟ ಬಂತು ಎಂದಾದರೆ ನೇರವಾಗಿ ಹಿನಗಿರಿಯಲ್ಲಿ ಸೇರು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ಸಜ್ಜೀಕರಿಸು. ಒಲಿದು ನಿಮಗೊದಗಿದ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.